ಮಂಗಳೂರಿನ ಶಕ್ತಿನಗರದ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ, ಶಕ್ತಿ ಪದವಿ ಪೂರ್ವ ಕಾಲೇಜು ಜಂಟಿಯಾಗಿ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದರು. ಮಂಗಳೂರಿನ ಶಕ್ತಿನಗರದ ಶಕ್ತಿ ಶಿಕ್ಷಣ ಸಂಸ್ಥೆಯ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡಲಾಯಿತು. ಇನ್ನು ಧ್ವಜಾರೋಹಣವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿಕಟಪೂರ್ವ ಪ್ರಾಥಮಿಕ ಶಿಕ್ಷಣದ ನಿರ್ದೇಶಕರಾದ ಆನಂದ್ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕೃಷಿ ಕ್ಷೇತ್ರ, ಮೀನುಗಾರಿಕೆ, ಬಾಹ್ಯಾಕಾಶ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯದ ನಂತರ ಭಾರತವು ಪ್ರಗತಿಯಲ್ಲಿದೆ. ವಿವಿಧ ಕ್ಷೇತ್ರದಲ್ಲಿ ನಮ್ಮ ದೇಶವು ನೀಡಿರುವ ಕೊಡುಗೆಯಿಂದ ಜಗತ್ತಿನಲ್ಲಿ ನಾವು ಗುರುತಿಸಲ್ಪಟ್ಟಿದ್ದೇವೆ. ಜಗತ್ತಿನಲ್ಲಿ ಭಾರತವು ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. 75 ವರ್ಷಗಳಲ್ಲಿ ನಾವು ಏನು ಸಾಧನೆ ಮಾಡಿದ್ದೇವೆ ಎನ್ನುವುದನ್ನು ನಾವು ಮತ್ತೊಮ್ಮೆ ಎಲ್ಲರೂ ಮನವರಿಕೆ ಮಾಡಬೇಕು. ಯಾಕಂದರೆ ನಮ್ಮ ದೇಶದ ಇತಿಹಾಸ ಬಹಳ ಪುರಾತನವಾದದ್ದು ಮತ್ತು ಅತ್ಯಂತ ಅಮೋಘವಾದದ್ದು. ಬಹುಶಃ ನಮ್ಮ ಗಾಂಧೀಜಿಯಿಂದ ಹಿಡಿದು ನೂರಾರು ಸ್ವತಂತ್ರ ಹೋರಾಟಗಾರರು ನಮಗೆ ಇದಕ್ಕೆ ಸ್ವಾತಂತ್ರ್ಯಕ್ಕೆ ಬಲಿದಾನವನ್ನು ಕೊಟ್ಟು ಇವತ್ತು ನಾವು ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಆದರೆ ಆ ಸ್ವಾತಂತ್ರ್ಯಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೇವೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡ್ಕೋಬೇಕು. ಯಾಕಂದರೆ ಅವರು ಕೊಟ್ಟ ತ್ಯಾಗ ಬಲಿದಾನದ ಕುರುಹಾಕಿ ಪಡೆದಂಥ ಸ್ವಾತಂತ್ರ್ಯ ನಾವು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಉಳಿಸಿಕೊಂಡು ಹೋಗ್ತೇವೆ, ಮುಂದಿನ ಬದುಕು ನಮ್ಮದು ಹೇಗಿದೆ, ನಾವು ಹೇಗೆ ಈ ಭಾರತವನ್ನು ಇನ್ನಷ್ಟು ಉನ್ನತ ಶ್ರೇಣಿಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಅನ್ನೋದನ್ನು ಎಲ್ಲರೂ ಮನವರಿಕೆ ಮಾಡಿಕೊಳ್ಬೇಕು. ಬಹುಶಃ ನಾವಿವತ್ತು ಬಹಳ ವಿಚಾರದಲ್ಲಿ ಪ್ರಪಂಚದಲ್ಲೇ ಮುಂದುವರೆದಿದ್ದೇವೆ. ಆಹಾರದಲ್ಲೇ ಆಗಲಿ, ನಮ್ಮ ಮತ್ಸ್ಯೋದ್ಯಮದಲ್ಲಾಗಲಿ, ಅಥವಾ ಬಾಹ್ಯಾಕಾಶದಲ್ಲಾಗಲಿ, ಸಾಫ್ಟ್ವೇರ್ನಲ್ಲಾಗಲಿ ಬಹಳಷ್ಟು ನಾವು ಎಣಿಸಿದಷ್ಟು ಮುಂದುವರೆದಿದ್ದೇವೆ. ಹಾಗಿದ್ದರೂ ಅಷ್ಟೇ ನಮ್ಮನ್ನು ಹಿಂದುಳಿದ ತಳ್ಳಲಿಕ್ಕೆ ಬಹಳಷ್ಟು ಸಮಸ್ಯೆಗಳು ವರ್ಷಂಪ್ರತಿ ಪ್ರಪಂಚದಲ್ಲಿ ಬರ್ತಾ ಇದ್ದೇವೆ. ಬಹುಶಃ ಇದೀಗ ಬರುವಂಥ ಕೋವಿಡ್-19 ರೋಗ ನಮ್ಮೆಲ್ಲರನ್ನು ಬಾಧಿಸ್ತೇವೆ. ಸರಿಯಾಗಿ ಮುಖವನ್ನು ತೆರೆದು ಹೋಗುವ ಅಂಥ ಸ್ಥಿತಿಗೆ ನಾವು ತಲುಪಿದ್ದೇವೆ. ಹಾಗಿದ್ದರೂ ಕೂಡ ಇದಕ್ಕೂ ಕೂಡ ದೇಶ ಒಂದು ವೈದ್ಯಕೀಯ ವಿಚಾರದಲ್ಲಿ ಕೂಡ ದೊಡ್ಡ ಕ್ರಾಂತಿಯನ್ನು ಎಬ್ಬಿಸಿದೆ. ಪ್ರಪಂಚದಲ್ಲಿ ಎಲ್ಲರೂ ಮದ್ದುಗಳನ್ನು ಹುಡುಕುವುದರಲ್ಲಿ ನಾವು ಕೂಡ ಇದಕ್ಕೆ ಬೇಕಾದ ವ್ಯಾಕ್ಸಿನನ್ನು ಕಂಡುಹುಡುಕಿ ಸಾಧಾರಣ ಜನರಿಗೆ ಕೊಟ್ಟಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಾಜಾರಾಮರಾವ್ ವಹಿಸಿ ಮಾತನಾಡಿ, ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಮಹತ್ವವಾಗಿದೆ ಎಂದವರು ಹೇಳಿದರು. ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದೇವೆ, ಇದು ತುಂಬಾ ಹೆಮ್ಮೆಯ ವಿಷಯ. ನಾನು ಇತಿಹಾಸದ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರೂ ಈ ವಿಚಾರವನ್ನು ತಿಳ್ಕೊಂಡಿದ್ದೀರಿ. ಈ ದಿನವನ್ನು ನಾವು ಆಗಸ್ಟ್ 15ರಂದು ಆಚರಣೆ ಮಾಡ್ತೇವೆ. ಯಾಕಂತ ಹೇಳಿದರೆ 1947ರ ಹಿಂದೆ ನಮ್ಮ ದೇಶ ಬ್ರಿಟಿಷರ ಆಡಳಿತದಲ್ಲಿತ್ತು. ದಾಸ್ಯತ್ವ ಹಾಗೂ ಹಲವಾರು ರೀತಿಯ ಸಮಸ್ಯೆಗಳಿಗೆ ಒಳಗಾದಂಥ ಈ ದೇಶವನ್ನು ನಮ್ಮ ಪೂರ್ವಜರು ತಮ್ಮ ತ್ಯಾಗ ಬಲಿದಾನಗಳಿಂದ ಹುತಾತ್ಮರಾಗಿ ಬ್ರಿಟಿಷರಿಂದ ಭಾರತವನ್ನು ಬಂಧಮುಕ್ತಗೊಳಿಸಿದರು. ಆದ್ದರಿಂದ ಅದು ಆಗಸ್ಟ್ 17, 75 ವರ್ಷದ ಆಗಸ್ಟ್ 15, 47ನೇ ಇಸ್ವಿ, 75 ವರ್ಷದ ಹಿಂದೆ. ಆದ್ದರಿಂದ ನಮಗೆ ಸಿಕ್ಕಿದಂಥ ಆ ಪ್ರಥಮ ಸ್ವಾತಂತ್ರ್ಯ ದಿನ ಹಾಗೂ ಅದಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂಥ ಆ ಹುತಾತ್ಮರನ್ನು ಸ್ಮರಿಸಿಕೊಳ್ಳುವಂಥ ಒಂದು ಅವಕಾಶಕ್ಕಾಗಿ ಈ ಸ್ವಾತಂತ್ರ್ಯ ದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಸ್ವಾತಂತ್ರ್ಯ ನಂತರ ನಮ್ಮ ದೇಶ ಹಲವು ಪ್ರಗತಿಗಳನ್ನು ಕಂಡಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಯಶಸ್ಸನ್ನು ಪಡೆದಿದ್ದೇವೆ. ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಕೃಷಿ ಕ್ಷೇತ್ರ ಹಾಗೂ ತಂತ್ರಜ್ಞಾನದಲ್ಲಿ ನಾವಿವತ್ತು ವಿಶ್ವದಲ್ಲಿಯೇ ಮುಂಚೂಣಿಯಲ್ಲಿದ್ದೇವೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಕೆಸಿ ನಾಯ್ಕ್, ಪ್ರಧಾನ ಸಲಹೆಗಾರರಾದ ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲೆ ವಿದ್ಯಾ ಕಾಮಚ್ಚಿ, ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆಯ ಸಂಚಾಲಕಿ ನಿಮಾ ಸಕ್ಸೇನಾ, ಸಂಸ್ಥೆಯ ಎಲ್ಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಭಾಗವಹಿಸಿದ್ರು. ಹಿಂದಿ ಶಿಕ್ಷಕಿ ಪ್ರೇಮಲತಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕನ್ನಡ ಶಿಕ್ಷಕರಾದ ಶರಣಪ್ಪ ಅವರು ರಾಷ್ಟ್ರಗೀತೆ ಮತ್ತು ವಂದೇ ಮಾತರಂನೊಂದಿಗೆ ಹಾಡುಗಾರಿಕೆಯನ್ನ ಮುನ್ನಡೆಸಿದ್ರು. ದೈಹಿಕ ನಿರ್ದೇಶಕರಾದ ಸುರೇಖಾ ಮತ್ತು ಆಕಾಶ್ ಹಾಗೂ ಈಜು ತರಬೇತುದಾರರಾದ ರಾಜೇಶ್ ಕಾರ್ವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.